ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 60 ವಾರ್ಡ್ಗಳ ಪೈಕಿ ದೇರೆಬೈಲ್ ದಕ್ಷಿಣ 24ನೇ ವಾರ್ಡ್ ಇದೀಗ ಮಾದರಿ ವಾರ್ಡ್ ಆಗಿ ರೂಪುಗೊಂಡಿದೆ. ಇದರ ಹಿಂದಿನ ರೂವಾರಿ ರಜನೀಶ್ ಕಾಪಿಕಾಡ್ ಮೊದಲ ಬಾರಿಗೆ ಕಾರ್ಪೊರೇಟರ್ ಆಗಿ ಆಯ್ಕೆಗೊಂಡ ಬಳಿಕ ಅನೇಕ ಜನಪರ ಮತ್ತು ಮಾದರಿ ಕಾರ್ಯಕ್ರಮಗಳ ಮೂಲಕ ತನ್ನ ವಾರ್ಡ್ ಅನ್ನ ಮಾದರಿ ವಾರ್ಡ್ ಆಗಿ ರೂಪುಗೊಳಿಸಿದ್ದಾರೆ. ಮಂಗಳೂರಿನ ಮೇಯರ್ ಅವರು ಸುಮಾರು 1 ವರ್ಷಗಳ ಹಿಂದೆ ಅಧಿಕಾರವನ್ನು ಸ್ವೀಕರಿಸಿ ಇನ್ನು ಬಹುಶಃ 8 ತಾರೀಕಿಗೆ ನೂತನ ಮೇಯರ್ ಚುನಾವಣೆ ನಡೆಯುತ್ತದೆ. ಮೇಯರ್ ಮತ್ತು ಡೆಪ್ಟಿ ಮೇಯರ್ ಅವರ ಜೋಡಿ ಭಾಳ ಚೆನ್ನಾಗಿ ನಗರ ಪಾಲಿಕೆಗೆ ಕೆಲಸವನ್ನು ಮಾಡಿದೆ. ನಗರ ಪಾಲಿಕೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಅತ್ಯುತ್ತಮವಾದ ಜೋಡಿಯಾಗಿ ಇದು ಮೂಡಿ ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಕಾಮಗಾರಿಗಳನ್ನು ಮಾಡಬೇಕಂದ್ರೆ ನಮಗೆ ಅನುದಾನವೂ ಬರುವುದಿಲ್ಲ. ಆಚೆ ಈಚೆಯಿಂದ ಎಳೆದಾಡಿಕೊಂಡು ಕೆಲಸಗಳನ್ನು ಮಾಡಬೇಕು. ಇವತ್ತಿಗೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಇದರ ವಾರ್ಡ್ನಲ್ಲಿ 5 ಕೋಟಿ 6 ಕೋಟಿಯ ಕಾಮಗಾರಿಗಳು ಆಗ್ತವೆ. ನಮ್ಮ ರಜನೀಶ್ರವರು ಒಬ್ಬ ಮೇಯರ್ ಆಗಿ ಇಲ್ಲಿ ಒಂದೇ ಬಾರಿಗೆ ಈಗ 2 ಕೋಟಿಯಷ್ಟು ಕಾಮಗಾರಿಗಳನ್ನು ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ನಾನು ರಜೇಶ್ನವರಿಗೆ ಅಭಿನಂದನೆ ಸಲ್ಲಿಸಬೇಕು. ಒಂದು ಮಾದರಿ ವಾರ್ಡನ್ನಾಗಿ ಇದನ್ನು ರೂಪುಗೊಳಿಸ್ತಾ ಇದ್ದಾರೆ. ರಜನೀಶ್ರವರು ಉಪಮೇಯರ್ ಆಗಿ ಈ ವಾರ್ಡಿಗೆ ಮಾತ್ರವಲ್ಲ, ಇಡೀ ಒಂದು ನಗರಕ್ಕೆ ವಿವಿಧ ಕೆಲಸಗಳಿಗೆ ವಿವಿಧ ಕಾಮಗಾರಿಗಳು ಸಹಕಾರ ಕೊಟ್ಟಿರುವಂಥ ವ್ಯಕ್ತಿಗಳು. ಅಷ್ಟೇ ಅಲ್ಲ, ಇತ್ತೀಚೆಗೆ ಈ ವಾರ್ಡ್ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ, ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಇದರ ಜಂಟಿ ಆಶ್ರಯದಲ್ಲಿ ನಡೆದ ಸರ್ವೆಯಲ್ಲಿ ಘನತ್ಯಾಜ್ಯ ಮತ್ತು ಉತ್ತಮ ಪರಿಸರ ನಿರ್ವಹಣೆ ವಾರ್ಡ್ ಪ್ರಶಸ್ತಿಯನ್ನ ಮೂಡಿಗೇರಿಸಿಕೊಂಡಿದೆ. ಇಷ್ಟೆಲ್ಲ ಪ್ರಶಂಸೆ ದೊರಕಬೇಕಾದ್ರೆ ಒಬ್ಬ ಕಾರ್ಪೊರೇಟರ್ನ ಶ್ರಮ ಅತ್ಯಗತ್ಯ. ಅವರ ಕೆಲವು ಜನಪರ ಮಾದರಿ ಕೆಲಸಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನ, ಪರಿಸರ ಮತ್ತು ಸ್ವಚ್ಛತೆ ಕಾರ್ಯಕ್ರಮಗಳು, ಕ್ಲೀನ್ ವಾರ್ಡ್, ಗ್ರೀನ್ ವಾರ್ಡ್, ಕ್ಲೀನ್ ಹ್ಯಾಟ್ ಹಿಲ್, ಕ್ಲೀನ್ ಚಿಲಿಂಬಿ ಇಂತಹ ಅನೇಕ ಕಾರ್ಯಕ್ರಮಗಳು. ನೇತ್ರದಾನ ಮಹಾದಾನ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ನೇತ್ರದಾನ ಮಾಡಬೇಕು ಎಂದು ಉರ್ವ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನ ನಡೆಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ನೇತ್ರದಾನ ಜಾಗೃತಿಯನ್ನ ಹಮ್ಮಿಕೊಂಡರು. ಇವತ್ತು ಕಣ್ಣು ದಾನ ಮಾಡಿ ಜಾಗ್ರತೆಯನ್ನು ಮಾಡಲು ಈ ಪಂದ್ಯಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ನೇತ್ರದಾನ ಮಾಡುವಂತಹ ಈ ಉದ್ದೇಶ ಬಹುಶಃ ಶ್ರೇಷ್ಠವಾದ ಉದ್ದೇಶ. ರಜನೀಶ್ ಅವರು ಮತ್ತು ತಾವು ಸಂಘಟನೆ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಆಟವನ್ನು ಹಾಕಲಿಕ್ಕೆ ಕಾರಣಕರ್ತರಾಗಿರುವಂತಹ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಸಾನ್ನಿಧ್ಯ ವಿಶೇಷ ಮಕ್ಕಳು ತಯಾರಿಸಿದ ರಕ್ಷಾ ಬಂಧನದಿಂದ ಅಣ್ಣ ತಂಗಿಯರ ಸಂಬಂಧದ ಸಂಕೇತವಾಗಿರುವ ವಿಶೇಷ ರಕ್ಷಾ ಬಂಧನ ಆಚರಣೆಯನ್ನ ವಿಜಯನ ಚಿಣ್ಣರ ತಂಗುಧಾಮದಲ್ಲಿ ಮಕ್ಕಳೊಂದಿಗೆ ಆಚರಣೆ. ಪರಮಾತ್ಮ ತನ್ನ ತಂಗಿಯ ರಕ್ಷಣೆ ಕೊಡ್ತಾರೆ. ಮುಖ್ಯವಾಗಿ ನಮ್ಮ ಬೇರೆ ದೇಶಗಳಿಗೆ ನೋಡಿದ್ರೆ ಈ ಸಂಬಂಧಗಳು ಅಷ್ಟೊಂದು ಗಟ್ಟಿಯಾಗಿಲ್ಲ. ಆದರೆ ನಮ್ಮ ಭಾರತದಲ್ಲಿ ಮುಖ್ಯವಾಗಿ ಈ ತಂದೆ ಅಣ್ಣ ತಂಗಿ ಅಂತ ಪವಿತ್ರವಾದ ಒಂದು ಸಂಬಂಧ ಬೆಳೀತಾ ಇದೆ. ನಾವು ಯಾಕಂದರೆ ಇವತ್ತು
ವಿಶೇಷ ಸಾನ್ನಿಧ್ಯ ಮಕ್ಕಳು ತಯಾರಿಸಿದಂತಹ ರಕ್ಷಾಬಂಧನ. ಆ ಮಕ್ಕಳಿಗೆ ಒಂದು ಕಡೆ ಏನು ಅವ್ರು ಮಾಡಿದ್ದಾರೆ ಅದಕ್ಕೆ ಪ್ರೋತ್ಸಾಹ ನೀಡಬೇಕಂತ ಉದ್ದೇಶದಿಂದ ಇವತ್ತು ಅವರು ಮಾಡಿದ ರಕ್ಷಾಬಂಧನವನ್ನು, ಹಾಗೆ ಇಲ್ಲಿ ಚಿನ್ನದ ತಂದದ ಮಕ್ಕಳೊಂದಿಗೆ, ಯಾಕಂದರೆ ಅವರಿಗೂ ಕೂಡ ಸಮಾಜದಲ್ಲಿ ಒಂದು ಗೌರವ ಸಿಗಬೇಕು. ರಕ್ಷಾಬಂಧನ ಅಂತ ಹೇಳಿದ ಕೂಡಲೇ ಮುಂಚೆ ಕೇವಲ ಒಂದು ವರ್ಗ ಮಾತ್ರ ಮಾಡ್ತಿತ್ತು ನಾಟ್ನಲ್ಲಿ. ಈಗ ನಮ್ಮ ಮಂಗಳೂರಿನಲ್ಲಿ ಕೂಡ ರಕ್ಷಾಬಂಧನ ಏನು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಹಲವಾರು ನಮ್ಮ ಸಂಘರ್ಷಮಯ ಜೀವನದಲ್ಲಿ ನಾವು ಒಬ್ಬರನ್ನೊಬ್ಬರು ಅರಿತುಕೊಳ್ಳಲು ಬಹಳ ವಿಫಲವಾಗಿದ್ದೇವೆ. ಆದರೆ ನಾವು ಎಲ್ಲರನ್ನು ಸೋದರ ಸೋದರಿ ಪ್ರೀತಿ ವಿಶ್ವಾಸದಿಂದ ಕಾಣಬೇಕಾಗಿದೆ. ಮತ್ತು ಆಗ ಉಪಮೇಯರ್ ಆಗಿದ್ದ ರಜನೀಶ್ ತನ್ನ ಸ್ವಂತ ಖರ್ಚಿನಿಂದ ಸೇಂಟ್ ಪೀಟರ್ ಶಾಲೆಯ ಸುಮಾರು 140 ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ಅನ್ನ ವಿತರಣೆ ಮಾಡಿದ್ರು. ಕಲಿಯುವ ಮಕ್ಕಳು, ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವ ಮಕ್ಕಳಿಗೂ ಕೂಡ ಯಾವುದೇ ವ್ಯತ್ಯಾಸ ಬರಬಾರ್ದು. ಇಲ್ಲಿ ನಾವು ನೋಡುವಾಗ ಮಕ್ಕಳು ಕೂತ್ಕೊಂಡಿರುವಂತಹ ವ್ಯವಸ್ಥೆ, ಅವರ ಯೂನಿಫಾರ್ಮು, ಅವರ ಪ್ರಾರ್ಥನೆ ಮಾಡುವ ವ್ಯವಸ್ಥೆ, ಕೈ ಜೋಡಿಸಿ ನಿಲ್ಲುವಂಥದ್ದು, ಶಿಸ್ತು ಯಾವ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಕಡಿಮೆ ಇಲ್ಲ. ಇದು ವೃದ್ಧಿ ಮಾಡಿದರೆ ಮುಂದೆ ಉತ್ತಮ ನಾಗರಿಕರು, ಉತ್ತಮ ವ್ಯಕ್ತಿಗಳಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆಚರಣೆಯಾದ ಆಟಿಕಳಂಜ ಮೂಲಕ ಮಲೇರಿಯಾ ಮುಕ್ತ ವಾರ್ಡ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಜನರಲ್ಲಿ ಮಲೇರಿಯಾದ ಬಗ್ಗೆ ಜಾಗೃತಿ ಮೂಡಿಸುವ ವಿಭಿನ್ನ ಕಾರ್ಯಕ್ರಮ. ವಾರ್ಡ್, ಯಾಕಂದರೆ ನಮ್ಮಲ್ಲೇ ಚಿಂತನೆ ಬಂದರೆ ಮಾತ್ರ ನಾವು ಈ ಮಲೇರಿಯಾವನ್ನು ನಮ್ಮ ಏನು ವಾರ್ಡಿಂದ ಮುಕ್ತ ಮಾಡ್ಬೋದು. ಮುಖ್ಯವಾಗಿ ಒಂದು 2 ಏನು ಕನ್ಸ್ಟ್ರಕ್ಷನ್ಗಳಾಗ್ತಿದೆ ಅಂಥ ಬಿಲ್ಡಿಂಗ್ಗಳಲ್ಲಿ ನಾನು ಹೆಚ್ಚು ಪ್ರಕರಣಗಳನ್ನು ನೋಡಿದೆ. ಕಾಪಿಕಾಡಲ್ಲಿ ಪೂನಂ ಮತ್ತು ನಮ್ಮ CCL ಒಂದು ಆಗ್ತಿದೆ, ಇಲ್ಲಿ ನಮ್ಮ ಇದು PW ಕ್ವಾರ್ಟರ್ಸ್, ಇಲ್ಲಿ ಹೆಚ್ಚು ಕಾರ್ಮಿಕರಿಗೆ ಅಲ್ಲಿ ಮಲೇರಿಯಾ ಬರುವುದನ್ನು ಕಂಡುಕೊಂಡಿದ್ದೇವೆ. ಒಂದು ಪೂರ್ಣಂ ಇದಕ್ಕೆ ನಾವು ನಮ್ಮ ಅಧ್ಯಕ್ಷರೆಲ್ಲ ಒಂದು ಭೇಟಿ ನೀಡಿದಾಗ ಅಲ್ಲಿ ಸ್ಥಳೀಯರೆಲ್ಲ ತೋರಿಸಿದಾಗ ನಾವು ಕಂಡುಕೊಂಡಿದ್ವಿ ಬಹಳಷ್ಟು ಮಲೇರಿಯಾ ಬ್ರೀಡಿಂಗ್ಗಳಲ್ಲಿತ್ತು. ಆದ್ದರಿಂದ ನಾವು ಇವತ್ತು ಈ ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಅಂದರೆ ಜನ ಜಾಗೃತಿ, ಯಾಕಂದರೆ ಹೇಗೆ ಮಲೇರಿಯಾ
ಮರ ಗಿಡಗಳನ್ನ ಬೆಳೆಸೋಣ, ಪರಿಸರ ಉಳಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಸೇವ್ ಟ್ರೀ ಗ್ರೀನ್ ವಾರ್ಡ್ ಅಭಿಯಾನ ಮತ್ತು ವೃಕ್ಷ ಬಂಧನ ವಿಶೇಷ ಕಾರ್ಯಕ್ರಮ. ಮುಖ್ಯವಾಗಿ ಇದರ ಕಾರ್ಯಕ್ರಮದ ಮೊದಲಾಗಿ ನಿಮಗೆಲ್ಲ ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಸಾರ್ವಜನಿಕರ ಕಾಳಜಿ ಬಹಳಷ್ಟು ಮುಖ್ಯ. ಒಂದು ಕಾರ್ಪೊರೇಟರ್, ಒಂದು MLA ಇರ್ಬೋದು, ಅಲ್ಲ ಮಂತ್ರಿಗಳಿರ್ಬೋದು, ಅವರಿಂದ ದೊಡ್ಡ ಬದಲಾವಣೆ ತರಕ್ಕೆ ಸಾಧ್ಯ ಇಲ್ಲ. ಆದರೆ ಸಾರ್ವಜನಿಕರು ಒಟ್ಟಾದರೆ ಬದಲಾವಣೆ ತರಬಹುದು. ಇಂಥ ಬದಲಾವಣೆಗೆ ನಾವು ಖಂಡಿತ ನಿಮ್ಮೊಂದಿಗೆ ಇದೆ ಅಂತ ನೀವು ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಇವತ್ತು ಮೊದಲಾಗಿ ನಾನು ಧನ್ಯವಾದ ಮಾಡ್ತೇನೆ. ನೇತ್ರದಾನ ಮಹಾದಾನ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ನೇತ್ರದಾನ ಮಾಡಬೇಕು ಎಂದು ತಮ್ಮ ವಾರ್ಡ್ನಲ್ಲಿ ಮಹಿಳೆಯರಿಗೆ ಸಾಂಸ್ಕೃತಿಕ ಕ್ರೀಡೆಯಾದ ಹಗ್ಗಜಗ್ಗಾಟ ಪಂದ್ಯಾಟ ಎಲ್ಲರ ಗಮನ ಸೆಳೆಯಿತು. ಮಸ್ತ್ ಕಾರ್ಯಕ್ರಮ ಮಲ್ತೊಂದು ಬೈದೇರು ಅರ್ನ ಒಂಜಿ ಥಿಂಕಿಂಗೇ ಬೇತೆ. ಇನಿ ನಮ್ಮ ಮನುಷ್ಯರು ಪುಟದಿನಾಕಲು ಎಲ್ಲ ಸೈಪಿನಾಕಲು ನಮ್ಮ ಏತೋ ನಮ್ಮ ಅಂಗಾಂಗ ನಮ್ಮ ಜೀವದ ಮಣ್ಣಾದ ಪೋಪು ನಂಚಿನ ಸಂದರ್ಭ ಅಂಚಪ್ಪನಾಗ ದಾಯ ನಮ್ಮ ಈ ಒಂಜಿ ದೇಹದ ಅಂಗನ ದಾನ ಮಲ್ಪೆರೆ ಬಲ್ಲಿ ಅವು ನಿಜವಾಯಿನ ಒಂಜಿ ಎಡ್ಡೆ ಕರ್ತವ್ಯ. ಆಣ ನಮ್ಮ ಮಸ್ತ್ ಐಟ್ ಪಿರವುಲ್ಲ. ಪ್ರಪ್ರಥಮವಾಗಿ ಮಹಿಳೆಗೋಸ್ಕರ ಇಂತಹ ಕಾರ್ಯಕ್ರಮವನ್ನು ನಮ್ಮ ರಜನೀಶ್ ಏರ್ಪಡಿಸಿದ್ದಾರೆ. ಒಂದು ನೇತ್ರದಾನ, ಇದೊಂದು ಉತ್ತಮವಾದ ಉದ್ದೇಶ ಇಟ್ಕೊಂಡು ಅವರು ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇಷ್ಟೇ ಅಲ್ಲ, ಪ್ರಯಾಣಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ವಿಜಯ್ ಕಾಪಿಕಾಡ್ನಲ್ಲಿ ನೂತನ ಬಸ್ ಸ್ಟ್ಯಾಂಡ್ ನಿರ್ಮಾಣ. ನಾವು ಹಲವಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಬಸ್ ನಿಲ್ದಾಣ ಇತ್ತು. ಹಾಗೆ ರೋಡ್ ಅಗಲೀಕರಣ, ಕಾಂಕ್ರೀಟೀಕರಣ ಆದ ಸಂದರ್ಭದಲ್ಲಿ ಆ ಬಸ್ ಸ್ಟ್ಯಾಂಡನ್ನು ಕೆಡವಲಾಯಿತು, ರಸ್ತೆ ಅಗಲಾಯಿತು. ಆದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಿಸಲು ಸ್ಥಳಾವಕಾಶದ ಕೊರತೆ ಇತ್ತು. ನನ್ನ ಇಲ್ಲಿಯೇ ಸಮೀಪದಲ್ಲಿ ಮನೆ ಇರುವುದರಿಂದ ಬಹಳಷ್ಟು ವರ್ಷಗಳಿಂದ ನಾನು ನೋಡ್ತಿದ್ದೆ. ಯಾಕಂದರೆ ಸಾರ್ವಜನಿಕರು ಇಲ್ಲಿ ಬಂದು ಬಸ್ಸಿಗಾಗಿ ಕಾಯುವಂಥ ಸಂದರ್ಭದಲ್ಲಿ ಅವರು ಭಾಳ ಕಷ್ಟವನ್ನು ನೋಡ್ತಿದ್ದೆ. ಯಾಕಂದರೆ ಬಿಸಿಲಲ್ಲಿ ನಿಲ್ಲಬೇಕು, ಮಳೆ ಬರುವಂಥ ಯಾವುದೇ ನಿಲ್ಲುವ ವ್ಯವಸ್ಥೆಗಳಿಲ್ಲ. ಮುಖ್ಯವಾಗಿ ನಮ್ಮ ಈ ಪರಿಸರದ ಮಹಿಳೆಯರಿಗೆ ಭಾಳ ಕಷ್ಟ ಆಗ್ತಿತ್ತು. ಆದರೆ ಈ ಬಾರಿ ನಮಗೆ ಮಹಾನಗರ ಪಾಲಿಕೆಯಲ್ಲಿ ನಾನು ಉಪಮೇಯರಾಗಿ ಆಯ್ಕೆಯಾದ ನಂತರ ನನ್ನ ಒಂದು ಇಚ್ಛೆ ಇತ್ತು. ಯಾಕಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಿಸಬೇಕಂತ. ಆದ ಕಾರಣ ಇದು ನಮ್ಮ ಲ್ಯಾನ್ಸ್ಕಾಟ್ ಪಿಂಟ್ ಅವರಿಗೆ ಸಂಬಂಧಪಟ್ಟಂಥ ವಾರ್ಡ್. ಅವರಲ್ಲಿ ನಾನು ವಿನಂತಿ ಮಾಡಿಕೊಂಡಾಗ ಅವರು ಪೂರ್ಣ ಅನುಮತಿ ಮತ್ತು ಸಹಕಾರ ನೀಡಿದ್ದಾರೆ. ಈ ಮಂಗಳೂರು ನಗರ ಪಾಲಿಕೆಯಲ್ಲಿ ಇತಿಹಾಸದಲ್ಲಿ ಈ 5 ವರ್ಷ 5 ವರ್ಷ ಆಯಿತು. ಇನ್ನು 1 ವರ್ಷ ಬಾಕಿ ಉಂಟು. ಇತಿಹಾಸದಲ್ಲಿ ಇಲ್ಲಿ ನಮ್ಮ ಬಹುಶಃ ಇಡೀ ಇಂಡಿಯಾದಲ್ಲಿ ಅಂತ ಇಲ್ಲ, ಎಲ್ಲ ಕಾಮಗಾರಿಗಳು ಈ 5 ವರ್ಷದಲ್ಲಿ ಮಾಡಿದ್ದೇವೆ ನಾವು.
ಪರಿಸರ ಅಭಿವೃದ್ಧಿಯ ಬಗ್ಗೆ ಅವರ ವಾರ್ಡ್ನ ಜನಸಾಮಾನ್ಯರು ಯಾವ ರೀತಿ ಮಾತಾಡ್ತಾರೆ ಅಂತ ಕೇಳ್ಕೊಂಡು ಬರೋಣ. ನಮಸ್ಕಾರ, ನಾನು ಬೇರಿಸ್ ಪ್ರೈಮರಿ ಸ್ಕೂಲ್ HM ಮಾತಾಡೋದು. ನಮ್ಮ ಕಾರ್ಪೊರೇಟರ್ ಆದ ರಜನೀಶ್ ಅವರು ನಮ್ಮ ವಾರ್ಡಿಗೆ ತುಂಬ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಶಾಲೆಯ ಎದುರಿರುವ ಡಸ್ಟ್ಬಿನ್ನನ್ನು ಗಾರ್ಡನ್ ಆಗಿ ಟರ್ನ್ ಮಾಡಿದ್ದಾರೆ. ನಾನು ಸೇಂಟ್ ಪೀಟರ್ಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ರಜನೀಶ್ ಇವರು ನಮ್ಮ ಪರಿಸರದಲ್ಲಿ ತೆರಬೇಲಿ 24ನೇ ವಾರ್ಡಿನಲ್ಲಿ ನಮ್ಮ ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗೂ ಅವರು ನಮ್ಮ ಕಾರ್ಪೊರೇಟರ್ ಆಗಿ ಹಾಗೂ ಉಪಮೇಯರ್ ಆಗಿ ಕೂಡಲೇ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ನಮಗೆ ಕೂಡಲೇ ಪರಿಹಾರವನ್ನು ಒದಗಿಸಿದ್ದಾರೆ. ರಜನೀಶ್ನವರಿಗೆ ಸ್ವಚ್ಛತಾ ವಾರ್ಡ್ ಬಗ್ಗೆ ಅವಾರ್ಡ್ ಬಂದ ವಿಷಯ ಕೇಳಿ ನನಗೆ ಬಹಳ ಸಂತೋಷವಾಯಿತು. ನನ್ನ ಹೆಸರು ಅತ್ತಾವರ್ ನಿರೇಂದ್ರ ಅಂತ. ನಾನಿಲ್ಲಿ ಸೈನಿಕ ವಿಶ್ರಾಂತಿ ಗೃಹದ ಹತ್ತಿರ ನನ್ನ ಮನೆ. ನಾನು ಕಟೀಲು ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಕಾರ್ಪೊರೇಟರ್ ರಜನೀಶ್ ಇವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಅವಾರ್ಡ್ ಸಿಕ್ಕಿರ್ತದೆ. ಅವರನ್ನು ಗುರುತಿಸಿ ಅವರಿಗೊಂದು ಪ್ರಶಸ್ತಿ ಸಿಕ್ಕಿರ್ತದೆ. ತುಂಬಾ ಸಂತೋಷ ಆಗ್ತದೆ. ಪ್ರಪ್ರಥಮವಾಗಿ ನಾನು ಅವರನ್ನ ಅಭಿನಂದಿಸ್ತಾ ಇದ್ದೇನೆ. ಇದು ರಜನೀಶ್ ಕಾಪಿಕಾಡ್ ರವರ ಅಭಿವೃದ್ಧಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಇಷ್ಟೆಲ್ಲ ಅಭಿವೃದ್ಧಿ ಮತ್ತು ಪ್ರಶಸ್ತಿಯನ್ನ ಪಡೆದುಕೊಂಡ ರಜನೀಶ್ ರವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ, ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಇದರ ಜಂಟಿ ಸಹಯೋಗದಿಂದ ಘನತ್ಯಾಜ್ಯ ಮತ್ತು ಉತ್ತಮ ಪರಿಸರ ನಿರ್ವಹಣೆಗಾಗಿ ಇವತ್ತು ನನ್ನ ದೇರಬೇಲ್ ದಕ್ಷಿಣ 24ನೇ ವಾರ್ಡಿಗೆ ಪರಿಸರ ಪ್ರಶಸ್ತಿ ದೊರಕಿದೆ. ಮುಖ್ಯವಾಗಿ ಕಳೆದ 5 ವರ್ಷಗಳಿಂದ ವಿಭಿನ್ನವಾದ ಪರಿಸರ ಮತ್ತು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ನನ್ನ ವಾರ್ಡ್ನಲ್ಲಿ ಕೈಗೊಂಡಿದ್ದೇನೆ. ಮುಖ್ಯವಾಗಿ ಕ್ಲೀನ್ ವಾರ್ಡ್ ಇರ್ಬೋದು, ಗ್ರೀನ್ ವಾರ್ಡ್ ಇರ್ಬೋದು, ಕ್ಲೀನ್ ಹ್ಯಾಟ್ ಹಿಲ್, ಕ್ಲೀನ್ ಚಿಲಿಂಬಿ ಮತ್ತು ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು, ರಕ್ಷಾಬಂಧನ ಇರ್ಬೋದು, ಇದನ್ನೆಲ್ಲ ಮಾಡುವ ಮೂಲಕ ಇವತ್ತು ಬಹಳಷ್ಟು ಕಳೆದ 5 ವರ್ಷಗಳಿಂದ ನನ್ನ ವಾರ್ಡನ್ನು ಒಂದು ವಿಭಿನ್ನ ವಾರ್ಡಾಗಿ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಮುಖ್ಯವಾಗಿ ಇವತ್ತು ಈ ಪ್ರಶಸ್ತಿ ಸಿಗಲಿಕ್ಕೆ ಯಾರಾದರೂ ಕಾರಣಕರ್ತರಿದ್ದರೆ ಅದು ಮುಖ್ಯವಾಗಿ ನನ್ನ ವಾರ್ಡ್ನ ಎಲ್ಲ ನಾಗರಿಕರು. ಯಾಕಂದರೆ ನಾವು ಯಾವುದೇ ಪ್ರಯತ್ನ ಮಾಡಿರ್ಬೋದು, ಆದರೆ ಅದಕ್ಕೆ ಸಹಕಾರ ಜನರಿಂದ ಸಿಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮಗೆ ಅದರಲ್ಲಿ ಯಶಸ್ಸು ಸಿಗಲಿಕ್ಕೆ ಆಗಲ್ಲ. ಆದರೆ ಇವತ್ತು ಜನರು ನೀಡಿದಂತಹ ಸಹಕಾರದಿಂದ ನನ್ನ ವಾರ್ಡ್ನ ಜನರು ಈ ಪ್ರಶಸ್ತಿಗೆ ಪಾತ್ರರಾಗಿದ್ದೇನೆ. ಮುಖ್ಯವಾಗಿ ಈ ಪ್ರಶಸ್ತಿಯನ್ನು 24ನೇ ವಾರ್ಡ್ನ ಎಲ್ಲ ಜನರಿಗೆ ಸಲ್ಲಿಸ್ತೇನೆ. ಮುಖ್ಯವಾಗಿ ಸಂಘ ಸಂಸ್ಥೆಗಳು, ಯಾಕಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಳೆದ ಹಲವಾರು ವರ್ಷಗಳಿಂದ ನನ್ನೊಂದಿಗೆ ಕೈ ಜೋಡಿಸ್ತಾ ಬಂದಿದೆ. ಆದರ್ಶ ಫ್ರೆಂಡ್ಸ್ ಇರ್ಬೋದು, ಚಿಲ್ಮಿ ಫ್ರೆಂಡ್ಸ್ ಇರ್ಬೋದು, ವಿನಾಯಕ ಫ್ರೆಂಡ್ಸ್ ಇರ್ಬೋದು, ಕೊಟ್ಟಾರ ಫ್ರೆಂಡ್ಸ್ ಇರ್ಬೋದು, ದಡಲ್ಕಾಡ್ ಫ್ರೆಂಡ್ಸ್ ಇರ್ಬೋದು, ಚಿಲ್ಮಿ ಗೇಮ್ಸ್ ಇರ್ಬೋದು, ಮತ್ತು ಬೇರೆ ಸಂಘ ಸಂಸ್ಥೆಗಳು ಇವತ್ತು ಶಾರದಾ ಚಿಲ್ಮಿಯ ಶಾರದಾ ಸಂಸ್ಥೆ ಇರ್ಬೋದು, ವಿಜಯ್ ಕಾಪಿಕಾಡ್ನ ಕೋಟೆದ ಬಬ್ಬುಸ್ವಾಮಿ ಸಂಸ್ಥೆಯವರು ಇರ್ಬೋದು, ದಡಲ್ಕಾಡ್ನ ಅಯ್ಯಪ್ಪ ಸೇವಾ ಸಮಿತಿಯವರು ಇರ್ಬೋದು, ಹಾಗೆ ದಡಲ್ಕಾಡ್ನ ಕೋಟೆದ ಬಬ್ಬುಸ್ವಾಮಿ ಸಮಿತಿಯವರು ಇರ್ಬೋದು, ಆದರ್ಶ ನಗರದ ಕೊರಗಜ್ಜ ಸಮಿತಿಯವರು ಇರ್ಬೋದು, ಮತ್ತು ಶಾಲೆಗಳು. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡಿದಾಗ ಆ ಶಾಲೆಗಳ ಸಹಕಾರ ಭಾಳಷ್ಟು ನೀಡಿದ್ದಾರೆ. ಬ್ಯಾರಿಸ್ ಪಬ್ಲಿಕ್ ಶಾಲೆ ಇರ್ಬೋದು, ಲೇಡಿಲ್ ಶಾಲೆ ಇರ್ಬೋದು, ಕೊಟ್ಟಾರ ಸೆಂಟ್ ಪೀಟರ್ ಶಾಲೆ ಇರ್ಬೋದು, ಕಾಪಿಕಾಡ್ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಇವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಖಂಡಿತವಾಗಲೂ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ಪರಿಣಾಮಕಾರಿ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಅವರಿಂದ ಸಿಗ್ತದೆ ಅಂತ ಹೇಳುತ್ತಾ ನಾನು ಈ ಒಂದು ಪರಿಸರ ಪ್ರಶಸ್ತಿ ಕೊಟ್ಟಂತಹ ಮತ್ತು ಏನು ನನ್ನ ವಾರ್ಡ್ಗೆ ಬಂದು ಸರ್ವೆ ಮಾಡಿ ಬೇರೆ ಬೇರೆ ವಾರ್ಡ್ಗಳಲ್ಲೂ ಸರ್ವೆ ಮಾಡಿದ್ದಾರೆ, ನನ್ನ ವಾರ್ಡಲ್ಲಿ ಒಂದು ವಿಭಿನ್ನತೆ ಕಂಡು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನೂ ಕೂಡ ನನಗೆ ಆತ್ಮವಿಶ್ವಾಸ ಹೆಚ್ಚುತ್ತಿದೆ. ಇನ್ನೂ ಕೂಡ ಒಳ್ಳೆಯ ಕೆಲಸಗಳು ಮಾಡಬೇಕು ಎನ್ನುವ ಒಂದು ದೃಢ ಸಂಕಲ್ಪ ಇವತ್ತು ಮಾಡ್ತಿದ್ದೇನೆ. ಮತ್ತು ಎಲ್ಲರಿಗೂ ನಾನು ಧನ್ಯವಾದ ಸಮರ್ಪಿಸಿ
ಒಟ್ಟಿನಲ್ಲಿ ತನ್ನ ಅಧಿಕಾರಾವಧಿಯನ್ನ ಸಮರ್ಪಕವಾಗಿ ಅಭಿವೃದ್ಧಿಗೆ ಬಳಸಿಕೊಂಡಿದ್ದಾರೆ ಇವರು ಇನ್ನಷ್ಟು ಅಭಿವೃದ್ಧಿ ಮಾಡುವಂತಾಗಲಿ ಎನ್ನುವುದೇ ನಮ್ಮ ಆಶಯ.